ಪಶ್ಚಿಮದಲ್ಲಿ ಕಡಲು, ಪೂರ್ವದಲ್ಲಿ ಸೋಮನಾಥನ ಮಡಿಲು. ಸೋಮನಾಥ ಮಡಿಲಿನಲ್ಲಿ ಇವತ್ತು ಸೋಮನಾಥನ ಚಾವಡಿಯ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಬಂದಂತಹ ಮಾಧ್ಯಮ ಮಿತ್ರರಿಗೆ ಕ್ಷೇತ್ರದ ಪರವಾಗಿ ನಾನು ಸ್ವಾಗತಿಸ್ತೇನೆ. ಮುಖ್ಯವಾಗಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಈ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುವುದರ ಮುಖಾಂತರ ಜನಮಾನಸದಲ್ಲಿ ನೆಲೆಯೂರಿದವರು ನಮ್ಮ ರವೀಂದ್ರನಾಥ ರೈಯವರು. ನ್ಯಾಯವಾದಿಗಳಿಗೆ ಧರ್ಮ ಹೇಗಂಟು, ಕಕ್ಷಿಗಾರರಿಗೆ ನ್ಯಾಯವಾದಿಗಳ ಧರ್ಮ ಅದೆನ್ನುವಂತೆ ಈ ಕ್ಷೇತ್ರಕ್ಕೆ ಅವರದೇ ಆದ ಒಂದು ಕೊಡುಗೆಯನ್ನು ನೀಡ್ತಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದ ರಾಘವಾರ್ ಉಚ್ಚಿಲ್, ಟ್ರಸ್ಟಿಗಳಾದ ರಮೇಶ್ ಕೊಲ್ಯ, ಕೋಟೆಗಾರ ಗುತ್ತಿನ ಉಳ್ಳಾಲ ಗುತ್ತಿನ ನಮ್ಮ ಸುಧಾಕರ್ ಭಂಡಾರಿ, ಅದೇ ರೀತಿ ರುಕ್ಮಯ್ಯ ಬಂಗೇರ ಟ್ರಸ್ಟಿ, ಅದೇ ರೀತಿ ಸೋಮಯ್ಯ ಅಮೀನ್ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇತಿಹಾಸ ಪ್ರಸಿದ್ಧವಾದ ಸೋಮೇಶ್ವರದ ಸೋಮನಾಥ ದೇವಸ್ಥಾನ ರಾಜ ಮಹಾರಾಜರ ಕಾಲದಿಂದಲೂ ತನ್ನದೇ ಆದ ಚಾರಿತ್ರಿಕವಾದ ಇತಿಹಾಸವನ್ನು ಪಡೆದುಕೊಂಡು ಈ ಕ್ಷೇತ್ರ ರಾಣಿ ಅಬ್ಬಕ್ಕನ ಕಾಲದಿಂದಲೂ ತನ್ನದೇ ಆದ ಒಂದು ಚರಿತ್ರೆಯನ್ನು ನಿರ್ಮಿಸಿಕೊಂಡು ಬಂದಂತಹ ಒಂದು ಕ್ಷೇತ್ರ. ಆದರೆ ಈ ಕ್ಷೇತ್ರದಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳನ್ನು ಕೊರತೆಯನ್ನು ಮನಗಂಡು ತಾವೆಲ್ಲ ಕ್ಷೇತ್ರದ ಸಂಬಂಧಪಟ್ಟ ಮಾಗನೆಯ ಭಕ್ತಾದಿಗಳು ಮತ್ತು ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಒಗ್ಗೂಡಿಕೆಯಿಂದ ಸುಮಾರು 1,50,00,000 ರೂಪಾಯಿ ಅಂದಾಜು ವೆಚ್ಚದ ಒಂದು ಸೋಮನಾಥನ ಚಾವಡಿಯನ್ನು ನಿರ್ಮಾಣ ಮಾಡಬೇಕೆಂದು ನಾವು ಸಂಕಲ್ಪಿಸಿ ಅದರ ಉದ್ಘಾಟನೆಯನ್ನು, ಶಿಲಾನ್ಯಾಸದ ಉದ್ಘಾಟನೆಯನ್ನು 11/11/2019 ಸೋಮವಾರ ಇಲ್ಲಿ 29/10/2017 ನಾವು ಇಲ್ಲಿ ಶಿಲಾನ್ಯಾಸ ಗಣ್ಯರ ಉಪಸ್ಥಿತಿಯಲ್ಲಿ ಶಿಲಾನ್ಯಾಸಗೈದಿದ್ದೇವೆ. ತದನಂತರ ಈಗ ನಾವು ಅದರ ಉದ್ಘಾಟನೆಯನ್ನು ಮಾಡಲು ತಮ್ಮನ್ನೆಲ್ಲ ಕರೆದಿದ್ದೇವೆ. ಮುಖ್ಯವಾಗಿ ಇದರ ಉದ್ಘಾಟನಾ ಸಮಾರಂಭವು 11/11/2019 ಸೋಮವಾರ ಲಕ್ಷ ದೀಪೋತ್ಸವದಂದು ಇದೇ ಕ್ಷೇತ್ರದಲ್ಲಿ ಇಲ್ಲಿ ನಡೆಯಲಿದೆ. ಉದ್ಘಾಟನೆಯನ್ನು ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ, ಮಾನ್ಯ ಮುಜರಾಯಿ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಸಭಾ ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕರಾದ ಶ್ರೀ UT ಖಾದರ್ ಅವರು ವಹಿಸಲಿದ್ದಾರೆ. ಗೌರವ ಉಪಸ್ಥಿತಿಯನ್ನು ನಮ್ಮ BJP ರಾಜ್ಯಾಧ್ಯಕ್ಷರು, ಅದೇ ರೀತಿ ಮಾನ್ಯ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ರವರು ಗೌರವ ಉಪಸ್ಥಿತಿಯನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿ ಧಾರ್ಮಿಕ ನುಡಿಯನ್ನು ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳು, ಅನುಗ್ರಹ ನುಡಿಯನ್ನು ಕ್ಷೇತ್ರದ ಪ್ರಧಾನ ಅರ್ಚಕರಾದ ವ್ಯವಸ್ಥಾಪನಾ ಸದಸ್ಯರಾದ ಸೂರ್ಯನಾರಾಯಣ ಹೊಳ್ಳರವರು, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮೀನಾಕ್ಷಿ ಶಾಂತಿಗೋಡು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಮೊಹಮ್ಮದ್ ಮೋನು, ಧನಲಕ್ಷ್ಮಿ ಗಟ್ಟಿ, ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ರಾಜೇಶ್ ಉಚ್ಚಿಲ್, ಅದೇ ರೀತಿ ಶ್ರೀ ಬಿ ರವೀಂದ್ರನಾಥ ರೈ ಅವರು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರು, ಶ್ರೀ ಜನಾರ್ದನ ಹೊಳ್ಳ, ಉದ್ಯಮಿಗಳು ಮತ್ತು ಈ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವವರು, ಅದೇ ರೀತಿ ನಮ್ಮ ಮಾಜಿ ಯೋಧರಾದ ಶ್ರೀ ಪಿ ಕೃಷ್ಣಗಟ್ಟಿ ಸೋಮೇಶ್ವರ್ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಬೆಳಿಗ್ಗೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಸ್ವಾಗತ ನೃತ್ಯ, ತಾಳಮದ್ದಲೆ ಮತ್ತು ಪೂಜೆಯ ನಂತರ ಅನ್ನಪ್ರಸಾದ ವಿತರಣೆ ನಡೆಯಲಿದೆ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ರವೀಂದ್ರನಾಥ ರೈ ಅವರು ಸ್ವಲ್ಪ ಮುಂದಿನ ಕಾರ್ಯಕ್ರಮ ನಡೆಸಿಕೊಡಬೇಕು ಕೇಳಿಕೊಳ್ತೇನೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಬಾಂಧವರಿಗೆ ನನ್ನ ಹಾರ್ದಿಕ ಸ್ವಾಗತ. ನಾವು ಸ್ವಾಮಿ ಸೋಮನಾಥ ದೇವಸ್ಥಾನದ ಸುಮಾರು 14 ವರ್ಷದಿಂದ ಭಾರಿ ವಿಜೃಂಭಣೆಯಿಂದ ಪುನಃ ಪ್ರತಿಷ್ಠೆ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ನಡೆದಿತ್ತು 2005ರಲ್ಲಿ. ತದನಂತರ ಈಗ 14 ವರ್ಷ ನಂತರ ಬರುವ ವರ್ಷ ಅಂದರೆ 2020ಕ್ಕೆ ಮಾರ್ಚ್ 24ರಿಂದ ಮಾರ್ಚ್ 31ರವರೆಗೆ ಸೋಮನಾಥ ದೇವಸ್ಥಾನದ ಪರಿವಾರ ದೈವಗಳ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಹಾಗೂ ಸೋಮನಾಥನ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಜರುಗಿಸುವುದಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಆ ಪ್ರಯುಕ್ತ ಹಲವಾರು ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿ ನಮ್ಮೊಂದು ಒಗ್ಗಟ್ಟು ಬಹಳ ಒಳ್ಳೆಯದರಲ್ಲಿದೆ. ಆ ರೀತಿಯಲ್ಲಿ ನಾವು ಬಹಳ ದೊಡ್ಡ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ.
ಫಸ್ಟಿಗೆ ನಾವು ಪ್ರಥಮ ಹಂತದಲ್ಲಿ ಈ ಸೋಮನಾಥ ಚಾವಡಿ ನಾಡ್ದು ಉದ್ಘಾಟನೆಗೊಳ್ಳಲಿದೆ. ತದನಂತರ ನಾವು ರಾಜಗೋಪುರ, ಹಾಗೆ ಕೃಷ್ಣಗುಡಿ, ಮಹಾವಿಷ್ಣುಗುಡಿ ಹಾಗೂ ಇದರ ಪುನರ್ನಿರ್ಮಾಣ, ಪುನರ್ ಪ್ರತಿಷ್ಠೆ ಹಾಗೂ ಮಹಾಗಣಪತಿ ದೇವರ ರಿನೋವೇಷನ್, ನವೀಕರಣ ಇದನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಹಿಂದ್ಗಡೆ ಇರುವ ಅನ್ನಛತ್ರ ಅದ್ರ ಶೀಟ್ ಎಲ್ಲ ಹಾರಿ ಹೋದ್ರಿಂದ ಅದಕ್ಕೂ ಕೂಡ ನಾವು ಕಾಂಕ್ರೀಟ್ಕರಣ ಮಾಡಿ ಅದನ್ನೊಂದು ಉತ್ತಮ ಒಂದು ಅನ್ನಛತ್ರ, ಅಂದರೆ ಪ್ರತಿ ನಾವು ಸೋಮವಾರ ಹಾಗೂ ಶನಿವಾರ ಇಲ್ಲಿ ಅನ್ನಸಂತರ್ಪಣೆ ಇಟ್ಕೊಂಡಿದ್ದೇವೆ. ಸೊ ಅದಕ್ಕೋಸ್ಕರ ಹಾಲನ್ನು ನಾವು ಸುಸಜ್ಜಿತ ಅನ್ನಸಂತರ್ಪಣೆ ಹಾಲ್, ಅನ್ನಛತ್ರ ಥರ ಮಾಡಲಿಕ್ಕೆ ನಾವು ನಿಶ್ಚಯ ಮಾಡಿದ್ದೇವೆ. ಹಾಗೆಯೇ ನಾವು ಪಶ್ಚಿಮ ಬದಿಯಲ್ಲಿ ಈ ಹೋಮ ಎಲ್ಲ ಮಾಡಲಿಕ್ಕೆ ಒಂದು ಒಳ್ಳೆಯ ಯಾಗಶಾಲೆ ಹಾಗೂ ವೈದಿಕರಿಗೆ ನಿಲ್ಲುವಂತಹ ಒಂದು ಕೊಠಡಿ, ಸುಸಜ್ಜಿತ ಕೊಠಡಿಯನ್ನು ಕೂಡ ನಿರ್ಮಾಣ ಮಾಡುವ ಇದರಲ್ಲಿದೆ. ಹಾಗೆಯೇ ನಾವು ಹಿಂದಿನ ಕಾಲದಲ್ಲಿ ಅಬ್ಬಕ್ಕರಾಟ ಸಂದರ್ಭದಲ್ಲಿ ಸೋಮೇಶ್ವರ ಗದಾತೀರ್ಥ ಮತ್ತು ಸಮುದ್ರ ಮಧ್ಯೆ ನಡುವಿನಲ್ಲಿ ಬ್ರಹ್ಮರಥ ಎಲ್ಲಿತ್ತಿತ್ತು ಅಂತ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಅದರ ಅವಶೇಷಗಳು, ರಥದ ಅವಶೇಷಗಳನ್ನು ನಾವು ಸಮುದ್ರ ಮಧ್ಯದಲ್ಲಿ ಅಲ್ಲಿ ರುದ್ರಪದ ಹತ್ರನೆಲ್ಲ ನೋಡಿದೆ. ದೊಡ್ಡ ದೊಡ್ಡ ಚಕ್ರ ಇದ್ದು ನಾವು ಚಿಕ್ಕಂದಿರೋ ನೋಡಿದ ನೆನಪು ನಮಗೆ. ಸೊ ಅದನ್ನ ಎಲ್ಲ ಚಿಂತನೆ ಮಾಡಿ ಬ್ರಹ್ಮರಥ ಆಗಬೇಕು ಅಂತ ಆಗುವಾಗ ನಾನು ಆಗ ನನ್ನ ಆತ್ಮೀಯ ಮಿತ್ರರಾದ ಉದ್ಯಮಿ ಮುತ್ತಪ್ಪರಯ್ಯ ಅವರು ಸೇರಿ ಒಂದು ನಿಶ್ಚಯ ಮಾಡಿದೆ. ನಾವು ಮತ್ತು ಅವರು ಸೇರಿ ಒಂದು ದೇವರಿಗೆ ನಮ್ಮ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡು ಅಂತೇಳಿ ಬ್ರಹ್ಮರಥಕ್ಕೆ ನಾವು ಇದು ಮಾಡಿದ್ದೇವೆ. ಅದನ್ನು ನಿರ್ಮಾಣ ಹಂತದಲ್ಲಿದೆ, ಅದು ಕೋಟೇಶ್ವರದಲ್ಲಿ ಆಗ್ತಾ ಇದೆ. ಆ ಬ್ರಹ್ಮರಥವನ್ನು ಕೂಡ ನಾವು ಬಹಳ ವಿಜೃಂಭಣೆಯಿಂದ ಕೋಟೇಶ್ವರದಿಂದ 23ನೇ ತಾರೀಕಿಗೆ ನಾವು ಸೋಮೇಶ್ವರ ಸಾನ್ನಿಧ್ಯಕ್ಕೆ ತರಲಿಕ್ಕಿದ್ದೇವೆ ಕೋಟೇಶ್ವರದಿಂದ. ಸೊ ಅದರ ಬಗ್ಗೆ ರಥದ ಕೊಠಡಿ ಒಬ್ಬರು ದಾನಿ ಅವರು ಶ್ರೀಧರ್ ಭಂಡಾರಿ ಅವರು ಅಂತ ಬಾಂಬೆಯಲ್ಲಿದ್ದಾರೆ, ಅವರು ಇಲ್ಲಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ಅದರ ರಥದ ಕೊಠಡಿ ಈಗಾಗಲೇ ನಿರ್ಮಾಣ ಆಗಿದೆ. ಅದಕ್ಕೆ ಸರ್ಕಾರದಿಂದ ಇಲ್ಲಿನ ಸ್ಥಳೀಯ ಶಾಸಕರ ನೆರವಿನ ಹಸ್ತದಿಂದ ಸೋಮನಾಥ ರಥ ಬೀಡು ಕೂಡ ಈಗಾಗಲೇ ನಿರ್ಮಾಣ ಆಗಿದೆ. ಸ್ವಲ್ಪ ಅದಕ್ಕೆ ಸಂಸದರು ಕೂಡ ಅದನ್ನು ಸಂಪೂರ್ಣ ಅದರ ಲೈಟಿಂಗ್, ಅದರ ವ್ಯವಸ್ಥೆಗೆ ನಮ್ಮ ಸ್ಥಳೀಯ ಸಂಸದರು ನಳಿನ್ ಕಟೀಲ್ ಕೂಡ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಸೊ ದೊಡ್ಡ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಸರ್ಕಾರದ ಅನುದಾನ ಇಷ್ಟುವರೆಗೆ ಬಂದಿಲ್ಲ, ಬರ್ತದೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಕೊಟ್ಟರೆ ನಮಗೆ ಭಾರಿ ಒಂದು ಧೈರ್ಯ ಬರ್ತದೆ, ನಮಗೆ ಇದಾಗುತ್ತೆ. ಆದರೆ ಎಲ್ಲ ಭಕ್ತ ಅಭಿಮಾನಿಗಳು ಬಹಳಷ್ಟು ಪ್ರೋತ್ಸಾಹ ಸಹಕಾರ ನಮಗೆ ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ಮುಂದಿನ ಬರುವ ವರ್ಷ ನಡೆಯುವ ಬ್ರಹ್ಮಕಲಶವು ವಿಜೃಂಭಣೆಯಿಂದ ಜರಬಹುದು, ದೇವರ ಆಶೀರ್ವಾದದಿಂದ ನಡೆಯಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ. ಅದಕ್ಕೆ ನಿಮ್ಮೆಲ್ಲ ಮಾಧ್ಯಮ ಮಿತ್ರರೆಲ್ಲ ಸಹಕಾರ ಬೇಕು, ಅದಕ್ಕೆ ಪ್ರಚಾರ ಕೊಡಬೇಕು. ನಮಗೆ ಕ್ಷೇತ್ರದ ಬಗ್ಗೆ ಇದೊಂದು ದ್ವಾದಶ ಕ್ಷೇತ್ರಗಳಲ್ಲೊಂದು, ಅಂದರೆ ರಾಮೇಶ್ವರಕ್ಕೆ ಹೋದವರು ಈ ಸೋಮೇಶ್ವರ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅಂತ ಕೇಳ್ತಿದ್ದಾರಂತೆ ಹಿಂದಿನ ಕಾಲದಲ್ಲಿ. ಅಷ್ಟು ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು. ಅಲ್ಲಿ ಗದಾತೀರ್ಥ ಅಂತ ಹೇಳಿದರೆ ಭೀಮಾ ವನವಾಸಕ್ಕೆ ಬಂದಾಗ ಗದೆಯಲ್ಲಿ ಹೊಡೆದು ಮಾಡಿದಂಥ ತೀರ್ಥಕ್ಷೇತ್ರ ಅಂತೇಳಿ ಹೇಳ್ತಾರೆ ಅದನ್ನು. ಸೊ ಪಿಂಡ ಬಿಡುವುದರಲ್ಲಿ ಕೂಡ ಪ್ರಧಾನ ಇಲ್ಲಿ ಮಾಲಯ ದಿವಸದಿಂದ ಇಲ್ಲಿ 1000 ಜನ ಬಂದು ಇಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಸೊ ಗೋಕರ್ಣ ಕ್ಷೇತ್ರಕ್ಕೆ ಹೋಗಬೇಕಾಗಲಿ ಇದೇ ಕ್ಷೇತ್ರ, ಅಂಥ ಕ್ಷೇತ್ರದ ಸಾನ್ನಿಧ್ಯ ಹೆಚ್ಚಿನ ಜನಗಳಿಗೆ ಇಲ್ಲಿ ಈಗಾಗ ಗೊತ್ತಾಗ್ತಾ ಬಂದಿದೆ. ಸೊ ಅದರ ಬಗ್ಗೆ ತಾವು ಆದಷ್ಟು ಪ್ರಚಾರ ಕೊಟ್ಟು ಈ ಕ್ಷೇತ್ರನ ಇನ್ನಷ್ಟು ಅತ್ಯಂತ ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರವನ್ನಾಗಿ ಮಾಡುವ ಇದು ನಿಮ್ಮ ಕೈಯಲ್ಲಿದೆ. ಸೊ ಅದನ್ನು ತಾವು ದಯವಿಟ್ಟು ನಡೆಸಿಕೊಡ್ಬೇಕು ಈ ಸಂದರ್ಭ ಕೇಳ್ಕೊಳ್ತಾ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. 1000 ಚದರ ಮೀಟರ್ ವಿಸ್ತೀರ್ಣ, ಮೇಲಂತಸ್ತು 6000, ಕೆಳ ಅಂತಸ್ತು 3000 ಚದರ ಮೀಟರ್. ಇದರಲ್ಲಿ ಮದುವೆ, ಉಪನಯನ ಇನ್ನಿತರ ಶುಭ ಸಮಾರಂಭಗಳನ್ನು ಬೇಕಾದರೆ ಯಾರು ಬಂದು ಇಲ್ಲಿ ಬುಕ್ ಮಾಡ್ಬೋದು. ಈ ಸಂದೇಶ ಸಹ ತಾವು ನೀಡಬೇಕು. ಈ ಕ್ಷೇತ್ರದ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ಬಂದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರು ಈ ಕ್ಷೇತ್ರಕ್ಕೆ ತಮ್ಮದೇ ಆದ ಒಂದು ಕೊಡುಗೆಗಳನ್ನು ನೀಡಬೇಕು. ಕೊಡುಗೆ ಅಂತ ಹೇಳಿದರೆ ಈ ಕ್ಷೇತ್ರದ ಬಗ್ಗೆ ಒಂದು ಪ್ರಚಾರ ಕೊಡಬೇಕು, ಅಷ್ಟೇ ನಿಮ್ಮಲ್ಲಿ ವಿನಂತಿ. ಕ್ಷೇತ್ರದ ಆ ಭಗವಂತ ಸೋಮನಾಥ ದೇವರು ಆರೋಗ್ಯಪೂರ್ಣವಾದ ದೀರ್ಘಾಯುಷ್ಯ ನಿಮಗೆ ಕೊಡಲಿ, ನಿಮ್ಮ ಕುಟುಂಬ ವರ್ಗಕ್ಕೂ ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಕ್ಲಪ್ತ ಸಮಯಕ್ಕೆ ಬಂದಿದ್ದೀರಿ, ಸ್ವಲ್ಪ ವಿಳಂಬ ಆಯಿತು, ದಯವಿಟ್ಟು ಕ್ಷಮಿಸಿ. ಕ್ಷೇತ್ರದ ಒಂದು ಪ್ರಸಾರವನ್ನು ಮಾಡಿ ನಾಡ್ದು 11/11/2019 ನಡೆಯುವಂಥ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಉದ್ಘಾಟನಾ ಸಮಾರಂಭ ಎಲ್ಲ ಯಶಸ್ಸು ನಿಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದ. ಕಾಂಕ್ರೀಟೀಕರಣ ಮಾಡಿ ಈಗಾಗಲೇ ಜೀರ್ಣೋದ್ಧಾರ ಸಮಿತಿಯವರು ಹೇಳಿದ್ದಾರೆ. ಇಲ್ಲಿ ಸಂಸದರು, ನಮ್ಮ ಶಾಸಕರು, ಜಿಲ್ಲಾ ಪಂಚಾಯತಿನ ನೆರವಿನಿಂದ ಸಂಪೂರ್ಣವಾದ ಸಹಕಾರವನ್ನು ನಮಗೆ ಇನ್ನೊಮ್ಮೆ ಮಗದೊಮ್ಮೆ ನಾವು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ
ವಿನಂತಿಸಿಕೊಳ್ತೇವೆ. ಹಾಗೂ ಸೋಮೇಶ್ವರ ಗ್ರಾಮ ಪಂಚಾಯತ್ ಕೂಡ ಬಹಳಷ್ಟು ಸಹಕಾರವನ್ನು ಕೊಡ್ತಿದ್ದಾರೆ. ಎಲ್ಲ ಪಕ್ಷ ಭೇದ ಮರೆತು ಇಲ್ಲಿ ಸಹಕಾರ ಕೊಡ್ತಾರೆ. ಅದೊಂದು ಬಾರಿ ವಿಶಿಷ್ಟ.